ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರವಣ್ ನಾಡ್ಕರ್ಣಿ, ಕರ್ನಾಟಕ ಕ್ಯಾನ್ಸರ್ ಥೆರಪಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವನಗರ ಹುಬ್ಬಳ್ಳಿಯಲ್ಲಿ ಕರ್ಕರೋಗದ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಾರ್ಚ್ ಕೊಲೊರೆಕ್ಟಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ಅಂದರೆ ದೊಡ್ಡ ಕರಳು ಹಾಗೂ ಗುದದ್ವಾರದ ಕರ್ಕರೋಗದ ಬಗ್ಗೆ ಜನಸಾಮಾನ್ಯರಿಗೆ ಹೆಚ್ಚಿನ ಮಾಹಿತಿ ಹಾಗೂ ಎಚ್ಚರಿಕೆಯನ್ನು ನೀಡುವ ಉದ್ದೇಶದಿಂದ ಈ FB ಲೈವ್ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ದೊಡ್ಡ ಕರಳು ಇದು ನಮ್ಮ ಶರೀರದಲ್ಲಿ ಒಂದು ಬಹಳ ಮಹತ್ವದ ಅಂಗವಾಗಿದೆ. ಶರೀರದಲ್ಲಿ ಬೇರೆ ಅಂಗಗಳು, ಶ್ವಾಸಕೋಶ, ಲಿವರ್, ಸಣ್ಣ ಕರಳು, ಹೊಟ್ಟೆ, ಅಗ್ನಾಶಯ, ಹೀಗೆ ಭಿನ್ನ ಭಿನ್ನ ಅಂಗಗಳು ಹೇಗೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ, ಹಾಗೆ ದೊಡ್ಡ ಕರಳು ಒಂದು ಬಹಳ ಅತಿ ಇಂಪಾರ್ಟೆಂಟ್ ಕೆಲಸವನ್ನು ಮಾಡುತ್ತದೆ. ಅದು ನಮ್ಮ ಶರೀರದಿಂದ ಪಚನ ಆದ ನಂತರ ಎಲ್ಲ ಮಲವನ್ನು ಏನು ಹೊರಪಡಿಸಿಕೊಳ್ಳೋದು ಅದರ ಕೆಲಸ ಮೇನ್ ಆಗಿರುತ್ತದೆ. ಈಗ ಬೇರೆ ಬೇರೆ ಅಂಗಗಳಲ್ಲಿ ಆಗುವ ಕರ್ಕರೋಗ ಅದರಂತೆ ದೊಡ್ಡ ಕರಳು, ಗುದನಾಳ ಇದರಲ್ಲಿಯೂ ಕರ್ಕರೋಗ ಆಗುವ ಸಾಧ್ಯತೆ ಇರುತ್ತದೆ. ನಿಮಗೆ ಒಂದು ಸ್ವಲ್ಪ ಐಡಿಯಾ ಕೊಡಬೇಕಂತಂದರೆ, ಇದು ನಮ್ಮ ಪಾಚನ ಕ್ರಿಯೆ ಮಾಡುವ ಅಂಗ. ಸೊ ಇಲ್ಲಿಂದ ನೀವು ನೋಡೋದು, ಇದು ಅನ್ನನಾಳು ಇಲ್ಲಿಂದ ಹೊಟ್ಟೆಗೆ ಬರುತ್ತದೆ. ಹೊಟ್ಟೆಗೆ ಬಂದು ಇದು ದೊಡ್ಡದೇನು ಕಾಣ್ತಾ ಇದೆಯಲ್ಲ, ಇದು ದೊಡ್ಡ ಕರಳು. ಇದು ಎಲ್ಲೋ ಕಾಣೋದು, ಇದು ಸಣ್ಣ ಕರಳು. ಆಮೇಲೆ ಇಲ್ಲಿ ಕೆಳಗೆ ಬಂದು ಎಲ್ಲ ಮಲ ಸ್ಟೋರ್ ಮಾಡೋದು, ಇದು ಗುದನಾಳ, ಹಾಗೂ ಕೆಳಗಡೆ ಇದು ಗುದದ್ವಾರ. ಸೊ ದೊಡ್ಡ ಕರಳು ಮತ್ತು ಗುದದ್ವಾರದ ಕರ್ಕರೋಗ ಆಗುವುದು ಸಾಧ್ಯತೆ ಯಾರಿಗಾದರೂ ಇರಬಹುದು. ಪಾಶ್ಚಾತ್ಯ ದೇಶದಲ್ಲಿ ಇದು ಬಹಳ ಕಂಡು ಬರ್ತಾ ಇತ್ತು. ಕಳೆದ 10-15 ವರ್ಷಗಳ ಕಾಲದಲ್ಲಿ ನೋಡಿದರೆ ನಮ್ಮ ಭಾರತ ದೇಶದಲ್ಲಿ ಹಾಗೂ ಈಸ್ಟರ್ನ್ ಹೆಮಿಸ್ಫಿಯರ್ ಇಲ್ಲಿ ಒಂದು ಸ್ವಲ್ಪ ಇದರ ಇನ್ಸಿಡೆನ್ಸ್, ಅಂದರೆ ನಂಬರ್ ಆಫ್ ಕೇಸಸ್ ಕಡಿಮೆ ಇರ್ತಿತ್ತು. ಬಟ್ ಈಗ ಸ್ವಲ್ಪ ಜಾಸ್ತಿ ಆಗೋದನ್ನು ನಾವು ನೋಡಿದ್ವಿ. ಯಾಕೆ, ಕಾರಣ ಏನು, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅದರ ಮುಂಚೆ ಒಂದು ಕರ್ಕರೋಗದ ಬಗ್ಗೆ ಸಾಕಷ್ಟು ಜನರಲ್ಲಿ ಒಂದು ಭಯ ಇದೆ. ಮತ್ತು ಕರ್ಕರೋಗ ಆದಮೇಲೆ ನನಗೇನು ಮುಂದೆ ಏನಾಗೋದು, ನನ್ನ ಪರಿವಾರದ್ದೇನು, ನನ್ನ ಜೀವನ ಇಷ್ಟೇನಾ, ಇದರೆಲ್ಲ ಒಂದು ಸ್ವಲ್ಪ ತಪ್ಪು ಕಲ್ಪನೆಗಳು ಜಾಸ್ತಿ ಇದೆ. ಸೊ ಏನು ಹೆದರಬೇಕಂತಿಲ್ಲ. ಕರ್ಕರೋಗದ ಟ್ರೀಟ್ಮೆಂಟಲ್ಲಿ ಕಳೆದ 10-15 ವರ್ಷಗಳ ಕಾಲದಿಂದ ಬಹಳ ಅಡ್ವಾನ್ಸ್ಮೆಂಟ್ ಆಗಿದೆ. ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ, ಅರ್ಲಿ ಸ್ಟೇಜಲ್ಲಿ ಪಡಿಸ್ಕೊಂಡ್ರೆ ಸಾಕಷ್ಟು ಟ್ರೀಟ್ಮೆಂಟ್ ಆಗಿ ಆರಾಮಾಗಿ ಇರೋ ಹಾಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಒಂದು ಮೇನ್ ಮೆಸೇಜ್ ನಾನು ಕೊಡಬೇಕಾಗಿದ್ದು ಅಂದರೆ, ಕರ್ಕರೋಗ ಆಗುವ ಸಾಧ್ಯತೆ ಯಾರಿಗಾದರೂ ಆಗ್ಬೋದು. ಆದಮೇಲೆ ಅದನ್ನು ಚೆನ್ನಾಗಿ ವೈದ್ಯರಲ್ಲಿ ಉಪಚಾರ ತಗೊಂಡು ಆರಾಮಾಗಿ ಇರೋ ಹಾಗೆ ಟ್ರೀಟ್ಮೆಂಟ್ ತೊಗೊಳ್ಬೋದು. ಈಗ ದೊಡ್ಡ ಕರಳು ಹಾಗೂ ಗುದನಾಳದ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕಂತಂದರೆ, ಇದಕ್ಕೆ ಆಗುವ ಕಾಸಸ್ ಏನು. ಸೊ ಯಾವುದೇ ಕಾಯಿಲೆ ಬಗ್ಗೆ ಅದರ ಆಗುವ ಕಾರಣಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ 2 ಮುಖ್ಯ ಕಾಸಸ್ ನಾವು ನೋಡ್ತೀವಿ. ಒಂದು ಮಾಡಿಫೈಯಬಲ್ ಅಂತೀವಿ, ಒಂದು ನಾನ್ ಮಾಡಿಫೈಯಬಲ್, ಅಂದರೆ ಆ ಕಾರಣಗಳನ್ನು ತಡೆಗಟ್ಟಲು ಸಾಧ್ಯ ಇರುವಂಥ ಕಾರಣಗಳು ಮತ್ತು ತಡೆಗಟ್ಟಲು ಸಾಧ್ಯ ಇರಲಾರದಂಥ ಕಾಯಿಲೆಗಳು. ಈಗ ಫಾರ್ ಎಕ್ಸಾಂಪಲ್ ಏಜ್, ಈಗ ಎಲ್ಲರೂ ಏಜ್ ಆಗ್ತಾರೆ, ಅದನ್ನು ತಡೆಗಟ್ಟಲು ಸಾಧ್ಯವಿಲ್ಲ. ಸೊ ಇದು ಒಂದು ಕರ್ಕರೋಗ ಏನಿದೆ, ಅದು ಜಾಸ್ತಿ ಏಜ್ ಆದ ನಂತರ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಯೂಶ್ವಲಿ ನಾವು ನೋಡೋದು 50 ವರ್ಷ ವಯಸ್ಸಿನ ಮೇಲಿನ ಪೇಷಂಟ್ಸಲ್ಲಿ ದೊಡ್ಡ ಕರಳು ಹಾಗೂ ಗುದನಾಳದ ಕ್ಯಾನ್ಸರ್ ಇದರ ಬಗ್ಗೆ ಜಾಸ್ತಿ ನಾವು ಇನ್ಸಿಡೆನ್ಸ್ ನೋಡ್ತೀವಿ. ಪಾಶ್ಚಾತ್ಯ ದೇಶದಲ್ಲಿ ಅದು 60ರಿಂದ 70 ಮೇಲೆ ಜಾಸ್ತಿ ಕಾಮನ್ ಆಗಿದೆ. ಇಂಡಿಯನ್ ಸಿನಾರಿಯೋ ಅನ್ನು ಹೇಳಬೇಕಂತಂದರೆ ಒಂದು ಸ್ವಲ್ಪ ಲಘು ಬರುವಂಥ ಸಾಧ್ಯತೆ ನಾವು ನೋಡಿದ್ದೀವಿ. ಒಂದು 50-60 ವರ್ಷದಲ್ಲಿ ಬರೋ ಸಾಧ್ಯತೆ ಜಾಸ್ತಿ ಆಗಿದೆ. ಇನ್ನೊಂದು ಹೇಳಬೇಕಂತಂದರೆ, ಈಗ ರೀಸೆಂಟ್ಲಿ ಒಂದು ಸ್ವಲ್ಪ ಕನ್ಸರ್ನಿಂಗ್ ಸಿಚುವೇಶನ್ ಅಂದರೆ, ಭಾರತ ದೇಶದಲ್ಲಿ ಇನ್ನೂ ಯುವಕರಲ್ಲಿ ಬರುವಂಥ ಕ್ಯಾನ್ಸರ್ ಒಂದು ಸ್ವಲ್ಪ ಜಾಸ್ತಿ ಬಂದಿದೆ. ಒಂದು ಸ್ಪೆಸಿಫಿಕ್ ಟೈಪ್ ಇದೆ ಅದರಲ್ಲಿ, ಸಿಗ್ನೆಟ್ ರಿಂಗ್ ಸೆಲ್ ಕಾರ್ಸಿನೋಮಾ ಅಂತ.
ಸೊ ಅದು ನಾವು ಜಾಸ್ತಿ ಒಂದು 20-30 ವರ್ಷದಲ್ಲಿ, 40 ವರ್ಷದ ಯುವಕರಲ್ಲಿ, ಯುವತಿಯರಲ್ಲಿ ಇಂಥವ್ರಿಗೆಲ್ಲ ನಾವು ಕಂಡು ಬಂದಿದೆ. ಸೊ ಇದಕ್ಕೆ ಕಾರಣಗಳು ಒಂದು, ನಾನು ಹೇಳಿದಂಗೆ ನಾನ್ ಮಾಡಿಫೈಬಲಲ್ಲಿ ಏಜ್, ಸೆಕ್ಸ್. ಸೊ ಫಿಮೇಲ್ಸ್ ಆ್ಯಂಡ್ ಮೇಲ್ಸ್ ಅಂದರೆ ಪುರುಷರು ಮತ್ತು ಸ್ತ್ರೀಯರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಸೊ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಸೊ ಸ್ತ್ರೀಯರಲ್ಲಿ ಜಾಸ್ತಿ ಆಗುತ್ತೋ ಪುರುಷರಲ್ಲಿ ಜಾಸ್ತಿ ಆಗುತ್ತೋ ಹಾಗೇನಿಲ್ಲ. ಖರೆ ಪುರುಷರಲ್ಲಿ ಇದರ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದ್ರಿಂದ ಒಂದು ಸ್ವಲ್ಪ ಪುರುಷರಲ್ಲಿ ಜಾಸ್ತಿ ಬರೋ ಹಾಗೆ ಕಂಡು ಬಂದಿದೆ. ಯಾಕಂದರೆ ಜಾಸ್ತಿ ಪುರುಷರು ಸ್ಮೋಕಿಂಗ್ ಮಾಡೋದು, ಜಾಸ್ತಿ ಕೆಂಪು ಮಾಂಸ ತಿನ್ನೋದು, ಇಂಥವೆಲ್ಲ ಒಂದು ಸ್ವಲ್ಪ ರಿಸ್ಕ್ಸ್ ಜಾಸ್ತಿ ಇದ್ದಿದ್ದರಿಂದ ಪುರುಷರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಂಡು ಬಂದು ನೋಡಿದ್ದೀವಿ. ಬಟ್ ಹಾಗೇನು ಡಿಫ್ರೆನ್ಸ್ ಏನಿಲ್ಲ. ಅಂದರೆ ಪುರುಷರಲ್ಲಿ ಸ್ತ್ರೀಯಲ್ಲಿ ಏನು ಜಾಸ್ತಿ ಡಿಫ್ರೆನ್ಸ್ ಆಗಬೇಕಂತಿಲ್ಲ. ಇನ್ನು ಮತ್ತೆ ನಾನ್ ಮಾಡಿಫೈಬಲ್ ಅಂತಂದರೆ ಹೆರಿಡಿಟರಿ, ಅಂದರೆ ವಂಶದಲ್ಲಿ ಸಾಕಷ್ಟು ಜನಕ್ಕೆ ಮೊದಲು ಕೆಲವೊಬ್ರು ಬಂದು ಹೇಳ್ತಾರೆ, ನಮ್ಮ ವಂಶದಲ್ಲಿ ಯಾರಿಗೂ ಇರಲಿಲ್ಲ, ನನಗೆ ಹೇಗೆ ಬಂತು ಅಂತ. ಕೆಲವ್ರು ಹೇಳ್ತಾರೆ, ಇಲ್ಲ ನಮ್ಮ ಅಜ್ಜರಿಗೂ ಇತ್ತು, ನಮ್ಮ ಅಜ್ಜಿಗೂ ಇತ್ತು, ನಮ್ಮ ಅಮ್ಮ ಅವರಿಗೂ ಆಯಿತು, ನನಗೂ ಆಯಿತು ಅಂತ. ಸೊ ಈಗ ಹೆರಿಡಿಟಿ ಏನು ಇರ್ತದೆ ಅದು ಕೆಲವೊಬ್ಬರು ವಂಶದಲ್ಲಿ ಒಂದು ಸ್ವಲ್ಪ ಮ್ಯೂಟೇಷನ್ ಏನೋ ಆಗಿರುತ್ತದೆ. ಸೊ ಅದರಿಂದ ಮತ್ತು ಕೆಲವೊಂದು ಸಿಂಡ್ರೋಮ್ಸ್ ಅಂತ ಇರ್ತೀವಿ. ಸೊ ಅದರಲ್ಲಿ ಆಗುವ ಸಾಧ್ಯತೆ ಅದು ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್. ಈಗ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರಲ್ಲಿ ಯಾವುದು ಕಾರಣಗಳನ್ನು ನಾವು ತಡೆಗಟ್ಟಬಹುದು, ಯಾವ ಕಾರಣಗಳನ್ನು ನಾವು ಕಡಿಮೆ ಮಾಡಿ ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡ್ಬೋದು, ಹೇಗೆ? ಒಂದು ನಮ್ಮ ಜೀವನ ಶೈಲಿ ಒಂದು ಬಹಳ ಇಂಪಾರ್ಟೆಂಟ್ ಇದ್ದಿದ್ದು ಅಂದರೆ ಜೀವನ ಶೈಲಿ. ಸೊ ನಮ್ಮದು ಈಗೀಗ ಇತ್ತೀಚೆಗೆ ನಾವು ನೋಡಿದ್ದು ನಮ್ಮ ಜೀವನ ಶೈಲಿ ಒಂದು ಸ್ವಲ್ಪ ಪಾಶ್ಚಾತ್ಯ ದೇಶದ ಮೂಲಕ ಹಾಗೆ ಆಗೋದರಿಂದ ಜಾಸ್ತಿ ಪ್ರೊಸೆಸ್ಡ್ ಫುಡ್ಸ್ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಇದರಿಂದ ಒಂದು ಸ್ವಲ್ಪ ಜಾಸ್ತಿ ಆಗಿದ್ದು ಕಂಡು ಬಂದಿದೆ. ಕೆಂಪು ಮಾಂಸ, ನಾನು ಹೇಳಿದ್ದಾಗೆ ಕೆಂಪು ಮಾಂಸ ಜಾಸ್ತಿ ತಿಂದಿದ್ದರಿಂದ ಅದರಿಂದ ಆಗೋ ಸಾಧ್ಯತೆ ಇದೆ. ಸ್ಮೋಕಿಂಗ್ ಮಾಡೋದ್ರಿಂದ ಇದೆ. ಆ್ಯಂಡ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇಲ್ಲ, ಅಂದರೆ ಜಾಸ್ತಿ ನಾವು ಕೂತ್ಕೊಂಡು ಕೆಲಸ ಮಾಡೋದು, ಜಾಸ್ತಿ ಫಿಸಿಕಲಿ ಆ್ಯಕ್ಟಿವ್ ಇರಲಾರ್ದೆ, ಜಾಸ್ತಿ ಎಕ್ಸಸೈಸ್ ವ್ಯಾಯಾಮ ಅದು ಮಾಡಲಾರ್ದೆ ಇರೋದು, ಒಂದು ಸ್ವಲ್ಪ ಬೊಜ್ಜು ಜಾಸ್ತಿ ಇದ್ದವ್ರಿಗೆ, ತೂಕ ಜಾಸ್ತಿ ಇದ್ದವರಿಗೆ. ಸೊ ಇದೆಲ್ಲ ಮಾಡಿಫೈಬಲ್ ಕಾಸಸ್. ಸೊ ಇವೆಲ್ಲ ಕಾರಣಗಳು ನಾವು ನಮ್ಮ ಕೈಯಲ್ಲಿ ಇದ್ದಿದ್ದು ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇರುತ್ತದೆ. ಸೊ ಇದು ಮಾಡಿಫೈಬಲ್ ಆ್ಯಂಡ್ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಂಡ್ ಕಾಸಸ್. ಈಗ ಒಮ್ಮೆ ಹೀಗೇನಾದರೂ ಆಯಿತು, ಈಗ ಕರ್ಕರೋಗ ಆಯಿತು, ಆರ್ ಅಟ್ಲೀಸ್ಟ್ ನಮಗೆ ಏನೋ ಪ್ರಾಬ್ಲಮ್ ಬಂದಿದೆ ಅಂತಂದಮೇಲೆ ಏನು ಸಿಮ್ಟಮ್ಸ್ ಬರ್ಬೋದು. ಸೊ ದೊಡ್ಡ ಕರಳು ಮತ್ತು ಗುದನಾಳದ ಕ್ಯಾನ್ಸರ್ದಲ್ಲಿ ಸಿಮ್ಟಮ್ಸ್ ಬೇರೆ ಬೇರೆ ಥರ ಇರ್ತವೆ. ಇನಿಷಿಯಲಿ ಒಂದು ಸ್ವಲ್ಪ ನಿಮಗೆ ಹೊಟ್ಟೆ ನೋವು ಬರ್ಬೋದು, ಬಾವೆಲ್ ಹ್ಯಾಬಿಟ್ಸ್ ಚೇಂಜ್ ಆಗ್ಬೋದು. ಯೂಶ್ವಲಿ ನಾವು ಎಲ್ಲರೂ ಮೋಷನ್ನಿಗೆ ಮಾರ್ನಿಂಗ್ ಹೋಗಿ ಆರಾಮಾಗಿ ಎಲ್ಲ ಹೋಗ್ತದೆ. ಬಟ್ ಇನ್ 1 ಮಂತ್ ಆರ್ 1.5 ಮಂತ್ಸ್ 2 ಮಂತ್ಸಲ್ಲಿ ಎಕ್ದಮ್ ಚೇಂಜ್ ಆಗಿಬಿಡ್ತು, ಬಹಳ ಕಾನ್ಸ್ಟಿಪೇಷನ್ ಆಗ್ತಾಯಿದೆ, ಇಲ್ಲ ಬಹಳ ಡೈರಿಯಾ ಆಗ್ತಾಯಿದೆ, ಎಕ್ದಮ್ ತಿಳಿ ಮೋಷನ್ ಆಗ್ತಾಯಿದೆ, ಕೆಲವೊಮ್ಮೆ ಮೋಷನ್ದಲ್ಲಿ ಬ್ಲಡ್ ಬರೋದು, ಇಲ್ಲ ಪೂರಾ ಮೋಷನ್ ಆಗ್ಲಾರ್ದಾಗೆ ಅನಿಸೋದು. ಸೊ ಇದೆಲ್ಲ ಲಕ್ಷಣಗಳು ಕರ್ಕರೋಗದ ಒಂದು ಸಿಮ್ಟಮ್ಸ್ ಆಗಿ ಆಗ್ಬೋದು. ಹೀಗಾಗೋದು ಬಹಳ ಕಾಮನ್ ಇರ್ತದೆ. ಸೊ ಎಲ್ಲರಿಗೂ ಹೀಗಾಗಿದ್ದಾಗ ಕರ್ಕರೋಗನೇ ಆಗಿರ್ಬೋದು ಅಂತ ಹಾಗೇನಿರಲ್ಲ. ಬಟ್ ಡಾಕ್ಟರ್ಗೆ ನಿಮ್ಮ ವೈದ್ಯರಿಗೆ ಒಮ್ಮೆ ಸಂಪರ್ಕಿಸಿ ಅವ್ರ ಕಡೆ ಒಮ್ಮೆ ತಪಾಸ ಮಾಡಿಸ್ಕೊಂಡಿದ್ರೆ ಕ್ಲಿಯರ್ ಆಗ್ತದೆ ಏನು ಪ್ರಾಬ್ಲಮ್ ಇದೆ ಏನು ಅಂತ. ಇನ್ನೊಂದು, ಯಾವಾಗಲೂ ಮಲದಲ್ಲಿ ಒಂದು ಸ್ವಲ್ಪ ರಕ್ತ ಏನಾದರೂ ಬಂದರೆ ಎಲ್ಲರೂ ತಿಳ್ಕೊಳ್ಳೋದೇನು, ಪೈಲ್ಸ್ ಆಗಿದೆ, ಮೂಲವ್ಯಾಧಿ ಆಗಿದೆ ಅಂತ ತಿಳ್ಕೊತಾರೆ. ಸೊ ಅದನ್ನು ಜಾಸ್ತಿ ನಿರ್ಲಕ್ಷ್ಯ ಮಾಡೋದು ಜಾಸ್ತಿ ಸಾಧ್ಯತೆ ಇರುತ್ತದೆ. ಸೊ ಹೀಗಾಗಿ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾವುದರ ಚಲೋ ವೈದ್ಯರಲ್ಲಿ ಒಮ್ಮೆ ತಪಾಸಣೆ ಮಾಡಿಸ್ಕೊಂಡು ಚೆನ್ನಾಗಿ ಏನು ಪ್ರಾಬ್ಲಮ್ ಇದೆಯೋ ತಿಳ್ಕೊಂಡು ಆಮೇಲೆ ಬೇಕಾದ್ರೆ ಏನು ಟ್ರೀಟ್ಮೆಂಟ್ ಆಗೋದೋ ಅದನ್ನು ಮಾಡಿಸ್ಬೋದು. ಸೊ ಇದು ಸಿಮ್ಟಮ್ಸ್. ಈಗ ಕೆಲವೊಮ್ಮೆ ಏನಾಗುತ್ತದೆ, ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಗೊತ್ತಾಯಿತು, ಮೊದಲು ಗೊತ್ತಾಗಿ ಒಂದು ಸ್ವಲ್ಪ ಅದನ್ನು ನಿರ್ಲಕ್ಷ್ಯ ಆಗಿ ಹೆಂಗೇನಾದರೂ ಆಗಿ ಅಡ್ವಾನ್ಸ್ ಸ್ಟೇಜಲ್ಲಿ ಗೊತ್ತಾಯಿತು, ಹೊಟ್ಟೆ ಉಬ್ಬೋ ಒಂದು ಚಾನ್ಸ್ ಇರುತ್ತದೆ, ಹೊಟ್ಟೆಯಲ್ಲಿ ನೀರು ತುಂಬೋದು ಚಾನ್ಸ್ ಅದೊಂದು ಇರುತ್ತದೆ. ಆಮೇಲೆ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅಂದರೆ ದೊಡ್ಡ ಕರಳಲ್ಲಿ ಕ್ಯಾನ್ಸರ್ ಆಗಿ ಆ ರಸ್ತೆ ಏಕ್ದಮ್ ಬಂದಾಗಿಬಿಟ್ರೆ ಮಲ ಹೋಗೋಕ್ಕೆ ಎಲ್ಲೂ ದಾರಿ ಇಲ್ಲದೆ ಸೊ ಅಬ್ಸ್ಟ್ರಕ್ಷನ್ ಆಗುತ್ತದೆ. ಅಂದರೆ ಹೊಟ್ಟೆ ಉಬ್ಬೋದು, 1.5 ತಿಂಗಳ 1 ತಿಂಗಳ ಸಂಡಾಸ್ ಆಗಲಾರ್ದೆ ಅಂಥದ್ದು ಪರಿಸ್ಥಿತಿನೂ ಬರ್ಬೋದು.
ಸೊ ಇದೆಲ್ಲ ಒಂದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ಸಿದ್ದು ಲಕ್ಷಣಗಳು. ಈಗ ಒಮ್ಮೆ ಹೀಗೆ ಸಿಮ್ಟಮ್ಸ್ ಬಂದಮೇಲೆ ನೀವು ವೈದ್ಯರಿಗೆ ಸಂಪರ್ಕಿಸ್ತೀರಿ. ಆಮೇಲೆ ಅವರು ಒಂದು ಸ್ವಲ್ಪ ಟೆಸ್ಟ್ಸ್ ಅದು ಮಾಡ್ತಾರೆ. ಸೊ ಹೇಗೆ ಫಸ್ಟು ತಪಾಸ್ ಮಾಡ್ಕೊಂಡು ನೋಡ್ತೀವಿ ಪೇಷಂಟ್ ಹೇಗಿದ್ದಾರೆ, ಹೊಟ್ಟೆ ಹೇಗಿದೆ, ಗುದನಾಳದಲ್ಲಿ ಏನಾದರೂ ಗಂಟಿದೆಯಾ ಹೇಗೆ, ಅದನ್ನೆಲ್ಲ ತಪಾಸ್ ಮಾಡ್ಕೊಂಡು ನೋಡ್ತೀವಿ. ಸೊ ಹಾಗೇನಾದರೂ ಇತ್ತು ಅಂತಂದರೆ ನಾವು ಒಂದು ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಕೊಲೊನೋಸ್ಕೋಪಿ ಅಂತಂದರೆ ಏನಿಲ್ಲ, ಒಂದು ಕ್ಯಾಮೆರಾ ಮೂಲಕ ದೊಡ್ಡ ಕರಳದಲ್ಲಿ ಅದನ್ನು ಪಾಸ್ ಮಾಡಿ ಪೂರ ದೊಡ್ಡ ಕರಳನ್ನು ನೋಡ್ಬೋದು. ಅದರಲ್ಲಿ ಏನಾದರೂ ಗುಳ್ಳಿಗಳಿದ್ದರೆ ಇಲ್ಲ ಗಂಟೇನಾದರೂ ಇದ್ದರೆ ಅದರಿಂದ ಒಂದು ಸಣ್ಣ ತುಕಡಿಯನ್ನು ತೊಗೊಂಡು ಅದರದ್ದು ಟೆಸ್ಟ್ ಮಾಡಿ ನೋಡ್ತೀವಿ. ಅದರಲ್ಲಿ ಕ್ಯಾನ್ಸರ್ ಹಾಗೇನಾದರೂ ಬಂದರೆ ಮುಂದೆ ಇಮೇಜಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದರೆ CT ಸ್ಕ್ಯಾನ್, MRI ಅಥವಾ ಎಕ್ಸ್ರೇ, ಈಗ ಬೇರೆ ಬೇರೆ ವಿಭಿನ್ನ ಇನ್ವೆಸ್ಟಿಗೇಷನ್ಸ್ ಎಲ್ಲ ಇರ್ತವೆ. ಸೊ ಇದೆಲ್ಲ ಮಾಡಿಕೊಂಡು ನಮಗೆ ಒಂದು ಹಂತದಲ್ಲಿ ಒಂದು ಸ್ಟೇಜ್ ಬಗ್ಗೆ ಗೊತ್ತಾಗುತ್ತೆ. ಈ ಕ್ಯಾನ್ಸರ್ ಇದೆ, ಯಾವ ಥರದ ಕ್ಯಾನ್ಸರ್ ಇದೆ, ಇದು ಯಾವ ಸ್ಟೇಜಿಗಿದೆ. ಸೊ ಪ್ರಿಡಾಮಿನೆಂಟ್ಲಿ ಸ್ಟೇಜ್ 1 and 2 ಅಂದರೆ ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರಿಂದ ಬರ್ತದೆ. 1 and 2 ಅಲ್ಲಿ ಇದು ಪೂರ್ಣತಃ ಆಪ್ರೇಷನ್ ಮಾಡಿ ಕ್ಯಾನ್ಸರ್ ಮುಕ್ತ ಹಾಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಇದರಲ್ಲಿ ಮತ್ತೆ ರೇಡಿಯೇಷನ್, ಕೀಮೊಥೆರಪಿ ಅದು ಏನು ಕೊಡಬೇಕಾಗಿಲ್ಲ. ಸರ್ಜರಿ ಈಸ್ ದ ಮೇನ್ ಟ್ರೀಟ್ಮೆಂಟ್ ಮೊಡಾಲಿಟಿ ಇನ್ ಅರ್ಲಿ ಸ್ಟೇಜ್ 1 and 2. ಈಗ ಮೂರನೇ ಹಂತಕ್ಕೆ ಬಂದರೆ ಸ್ಟೇಜ್ 3. ಅದರಲ್ಲಿ ದೊಡ್ಡ ಕರಳು ಮತ್ತು ಗುದನಾಳದ ಕ್ಯಾನ್ಸರ್ದಲ್ಲಿ ಟ್ರೀಟ್ಮೆಂಟ್ ಡಿಫರೆನ್ಸ್ ಆಗುತ್ತೆ. ಸೊ ಗುದನಾಳದ ಕ್ಯಾನ್ಸರ್ದಲ್ಲಿ ಸ್ಟೇಜ್ 3 ಹೀಗೆ ಬಂದರೆ ಗಂಟು ಎಷ್ಟು ದೊಡ್ಡದಿದೆಯೋ ಅದನ್ನು ನೋಡಿಕೊಂಡು, ಆಮೇಲೆ ಗುದದ್ವಾರದಿಂದ ಎಷ್ಟು ದೂರ ಇದೆ ಅದನ್ನು ನೋಡಿಕೊಂಡು, ಐದರ್ ಮೊದಲು ಆಪ್ರೇಷನಿಗೆ ಹೇಳ್ಬೋದು ಭಾಳ ಮೇಲೆ ಇದ್ದರೆ, ಇಲ್ಲ ಕೆಳಗಡೆ ಇದ್ದರೆ ಗುದದ್ವಾರದ ಹತ್ತಿರ ಜಾಸ್ತಿ ಬಂದರೆ ಅದಕ್ಕೆ ಮೊದಲು ಕ್ಯಾನ್ಸರ್ ಗಂಟನ್ನು ಸ್ವಲ್ಪ ಸಣ್ಣ ಮಾಡಿ ಆಮೇಲೆ ಆಪ್ರೇಷನ್ಗೆ ತೊಗೊಳ್ಬೋದು. ಸೊ ಸಣ್ಣ ಮಾಡೋದು ಹೇಗೆ? ರೇಡಿಯೇಷನ್, ಕೀಮೊಥೆರಪಿ ಪ್ರಿಡಾಮಿನೆಂಟ್ಲಿ ಇದು ಉಪಚಾರಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ. ಸೊ ರೇಡಿಯೇಷನ್, ಕೀಮೊಥೆರಪಿ ಕೊಟ್ಟು ಆ ಗಂಟನ್ನು ಒಂದು ಸ್ವಲ್ಪ ಸಣ್ಣ ಮಾಡಿ ಆಮೇಲೆ ಆಪ್ರೇಷನ್ಗೆ ತೊಗೊಳ್ಬೇಕಾಗ್ಬೋದು. ಈಗ ಆಪ್ರೇಷನ್ ಮಾಡೋದ್ರಲ್ಲಿ ಅದು ಗುದದ್ವಾರದಿಂದ ಚೆನ್ನಾಗಿ ಡಿಸ್ಟೆನ್ಸಲ್ಲಿತ್ತು ಅಂತಂದರೆ ಆ ಗುದದ್ವಾರನ ನಾವು ಬಚಾಯಿಸ್ಬೋದು. ಬಟ್ ಕೆಲವೊಮ್ಮೆ ಏನಾಗ್ತದೆ, ಬಹಳ ಕೆಳಗೆ ಇತ್ತು, ಗುದದ್ವಾರದ ಬಹಳ ಹತ್ತಿರ ಇತ್ತು ಅಂತಂದರೆ ಕೆಳಗಿನ ರಸ್ತೆ ಅದನ್ನು ಬಂದ್ ಮಾಡಬೇಕಾಗ್ಬೋದು. ಆಮೇಲೆ ಒಂದು ಲ್ಯಾಟ್ರಿನ್ ಹೊರಗಡೆ ಬರಲಿಕ್ಕೆ, ಹೊರಗಡೆ ಬರಲಿಕ್ಕೆ ಒಂದು ಹೊಟ್ಟೆ ಕಡೆಯಿಂದ ಅದಕ್ಕೆ ರಸ್ತೆ ಕೊಡುವ ಅಂಥ ಪದ್ಧತಿ ಇರುತ್ತದೆ. ಅದಕ್ಕೆ ನಾವು ಸ್ಟೋಮಾ ಅಂತೀವಿ, ಕೊಲಾಸ್ಟಮಿ ಅಂತ ಹೇಳ್ತೀವಿ, ಇಲ್ಲ ಐಲಾಸ್ಟಮಿ ಅಂತ ಹೇಳ್ತೀವಿ. ಅದು ಟೆಕ್ನಿಕಲ್ ಟರ್ಮ್ಸ್ ಆಗ್ತದೆ. ಸೊ ಅದರಲ್ಲಿ ಏನಾಗುತ್ತೆ, ಕೆಳಗಿಂದ ರಸ್ತೆ ಬಂದ್ ಮಾಡಬೇಕಾಗ್ಬೋದು ಮತ್ತು ಹೊಟ್ಟೆ ಕಡೆಯಿಂದ ಇದು ಮಲದ ರಸ್ತೆಯನ್ನು ಕೊಡಲಾಗ್ತದೆ. ಈಗ ಅದ್ರ ಮೇಲೆ ಬ್ಯಾಗ್ ನಾವು ಹಾಕಿ ಆರಾಮಾಗಿ ಪೇಷಂಟ್ಸ್ ಆರಾಮಿರ್ತಾರೆ, ಏನೂ ಪ್ರಾಬ್ಲಮ್ ಆಗಲ್ಲ, ಏನೂ ವಾಸನೆ ಹೊರಗೆ ಬರಲ್ಲ. ಸೊ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಜಾಸ್ತಿ ತಪ್ಪು ಕಲ್ಪನೆಗಳಿವೆ. ಸೊ ನೀವು ಯಾವ್ದಾದ್ರು ನಿಮ್ಮ ವೈದ್ಯರಲ್ಲಿ ಮಾತಾಡಿಕೊಂಡ್ರು ನಿಮಗೆ ಅವರು ಚೆನ್ನಾಗಿ ಮಾಹಿತಿಯನ್ನು ಕೊಡ್ಬೋದು, ಅದ್ರ ಬಗ್ಗೆ ಭಯವನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು. ಇದು ಸ್ಟೇಜ್ 3 ಟ್ರೀಟ್ಮೆಂಟ್ ಆಯಿತು. ಈಗ ದೊಡ್ಡ ಕರಳಲ್ಲಿ ಸ್ಟೇಜ್ 3 ಟ್ರೀಟ್ಮೆಂಟ್ ಇದ್ದರೆ ಅದರಲ್ಲಿನೂ ಮೆಜಾರಿಟಿ ಪೇಷಂಟ್ಸ್ ಆಪ್ರೇಷನ್ ಈಸ್ ದ ಮೇನ್ ಟ್ರೀಟ್ಮೆಂಟ್. ಸೊ ಆಪ್ರೇಷನ್ ಆದ ನಂತರ ನಿಮಗೆ ಕೀಮೊಥೆರಪಿ ತೊಗೊಳ್ಬೇಕಾಗ್ಬೋದು. ಅದು ಆಪ್ರೇಷನ್ ಮಾಡಿದ ಗಂಟಿನ ಏನು ಟೆಸ್ಟ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವೊಮ್ಮೆ ಬಹಳ ದೊಡ್ಡ ಗಂಟಿತ್ತು, ಆಪ್ರೇಷನ್ ಭಾಳ ದೊಡ್ಡದಾಗೋದಿತ್ತು ಅಂತಂದರೆ ಆಪ್ರೇಷನ್ಗಿಂತ ಮುಂಚೆ ಕೀಮೊಥೆರಪಿ ಕೊಡುವ ಪದ್ಧತಿಯೂ ಇದೆ. ಅದು ಕೊಡಬೇಕೋ ಬೇಡೋ, ಆದಮೇಲೆ ಕೊಡಬೇಕೋ ಮೊದಲು ಕೊಡಬೇಕೋ, ಅದು ನಿಮ್ಮ ವೈದ್ಯರು ಡಿಸೈಡ್ ಮಾಡ್ತಾರೆ, ಡಿಪೆಂಡಿಂಗ್ ಆನ್ ಕ್ಯಾನ್ಸರ್ ಎಷ್ಟು ದೊಡ್ಡದಿದೆ ಹೇಗೆ ಅಂತ. ಈಗ ಸ್ಟೇಜ್ 4ಅಲ್ಲಿ ಎಲ್ಲರಿಗೂ ಒಂದು ಇದಿದೆ. ಸ್ಟೇಜ್ 4 ಅಂತಂದರೆ ಎಲ್ಲ ಕಡೆ ಹರಡಿದೆ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಹೀಗೆ ಒಂದು ತಪ್ಪು ಕಲ್ಪನೆ ಇದೆ. ದೊಡ್ಡ ಕರಳು ಮತ್ತು ಗುದದ್ವಾರದ ಕ್ಯಾನ್ಸರ್ದಲ್ಲಿ ಹಾಗಿರೋದಿಲ್ಲ. ಸ್ಟೇಜ್ 4ಅಲ್ಲಿ ಕೂಡ ಬೇಸ್ಡ್ ಆನ್ ಎಷ್ಟು ಟ್ಯೂಮರ್ ಬರ್ಡನ್ ಎಷ್ಟಿದೆ ಅದನ್ನು ನೋಡಿಕೊಂಡು ಅದನ್ನು ಪೂರ್ಣತಃ ಉಪಚಾರ ಮಾಡಿ ಕ್ಯೂರ್ ಮಾಡೋ ಹಾಗೆ ಅಟೆಂಪ್ಟ್ ಮಾಡ್ಬೋದು. ಸೊ ಲಿವರಿಗೆ ಬಂದಿದ್ದರೂ, ಹೊಟ್ಟೆಯಲ್ಲಿ ಬೇರೆ ಕಡೆ ಲಿಂಫ್ ನೋಡ್ಸಲ್ಲೇ ಬಂದಿದ್ದರೂ ಆಗಿದ್ದರೂ ಕೂಡ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಕೊಡುವ ಸಾಧ್ಯತೆ ಇರುತ್ತದೆ. ಸೊ ಅದು ಮಾಡ್ಬೋದೋ ಇಲ್ಲೋ ಅಂತ ಅನ್ನೋದು ನಿಮ್ಮ ವೈದ್ಯರು ಡಿಸೈಡ್ ಮಾಡಬೇಕು. ಈಗ ಟ್ರೀಟ್ಮೆಂಟ್ ಆಯಿತು, ಎಲ್ಲ ಸರಿ ಹೋಯಿತು, ಕೀಮೊಥೆರಪಿ ಆಯಿತು, ರೇಡಿಯೇಷನ್ ಆಯಿತು, ಇನ್ನು ಮುಂದೆ ಹೇಗೆ?
ಸೊ ಫಾಲೋಅಪ್ಪಲ್ಲಿ ಎವ್ರಿ 3 ಮಂತ್ಸ್ ಫಸ್ಟಿಗೆ ನಾವು ಕರಿತೀವಿ ಆಲ್ ನಮಗೆಲ್ಲ ಪೇಷಂಟ್ಸ್ಗೆ ಒಂದು ಬ್ಲಡ್ ಟೆಸ್ಟ್ ಮಾಡ್ಬೋದು, ಮತ್ತು ಒಂದು ಅಲ್ಟ್ರಾಸೌಂಡ್ ಅಂದರೆ ಸೋನೋಗ್ರಫಿ, ಹೊಟ್ಟೆ ಸೋನೋಗ್ರಫಿ ಮಾಡಿಕೊಂಡು ನೋಡ್ಬೋದು. ಚೆಸ್ಟ್ ಎಕ್ಸ್ರೇ ಅಂದರೆ ಶ್ವಾಸಕೋಶದಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಅದನ್ನು ನೋಡ್ಬೋದು. ಇಯರ್ಲಿ ಕೊಲೊನೋಸ್ಕೋಪಿ ಮಾಡಿಸ್ತೀವಿ, ಒಂದು CT ಸ್ಕ್ಯಾನ್ ಮಾಡಿಸ್ತೀವಿ. 2 ವರ್ಷಕ್ಕೊಮ್ಮೆ ಕೊಲೊನೋಸ್ಕೋಪಿ ಮಾಡೋದು ಇದು ಪದ್ಧತಿ ಇದೆ. ಸೊ ದ್ಯಾಟ್ ಬೇರೆ ಕಡೆಲಾದರೂ ಮತ್ತೇನಾದ್ರು ಇದೆಯೋ ಹೇಗೆ ಅಂತ. ಈಗ ಇದು ಎಲ್ಲ ಫಾಲೋಅಪ್ ಅದಾಯಿತು. ಕೆಲವೊಬ್ಬರ ಕರ್ಕರೋಗ ಹೇಗಿರ್ತದೆ ಅಂದರೆ ಮತ್ತೆ ವಾಪಸ್ ಬರೋ ಚಾನ್ಸ್ ಇರೋ ಸಾಧ್ಯತೆ ಇರ್ತದೆ. ಸೊ ಹೀಗಿದ್ದಾಗ ಅದನ್ನು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದರೆ ಅದನ್ನು ಮತ್ತೆ ಪೂರ್ಣತಃ ಟ್ರೀಟ್ಮೆಂಟ್ ಮಾಡಿ, ಉಪಚಾರ ಮಾಡಿ, ಕ್ಯೂರ್ ಮಾಡೋ ಹಾಗೆ ಪದ್ಧತಿ ತೊಗೊಳ್ಬೋದು. ಈಗ ಹೇಗೆ ಕ್ಯಾನ್ಸರನ್ನು ನಾವು ಪ್ರಿವೆಂಟ್ ಹೇಗೆ ಮಾಡೋದು, ನಮಗೆ ಬರಲಾರ್ದ ಹಾಗೆ ಹೇಗೆ ಮಾಡೋದು? ಸೊ ಒಂದು ಆ್ಯಕ್ಟಿವ್ ಲೈಫ್ ಸ್ಟೈಲ್, ನಮ್ಮ ದಿನಮಾನ್ಯದಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅದರಲ್ಲಿ ಸಾಕಷ್ಟು ವೇಳೆ ನಾವು ಕೂತ್ಕೊಂಡು ಏನೂ ಕೆಲಸ ಮಾಡಲಾರ್ದೆ, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಾರ್ದೆ ಕಳಿತೀವಿ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಜಾಸ್ತಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇಟ್ಕೋಬೇಕು, ವ್ಯಾಯಾಮ ಮಾಡಬೇಕು, ಒಂದು ಸ್ವಲ್ಪ ವಾಕಿಂಗ್, ರನ್ನಿಂಗ್ ಇದೆಲ್ಲ ಮಾಡಿದರೆ ಒಂದು ಸ್ವಲ್ಪ ವೇಟ್ ಕಂಟ್ರೋಲ್ ಮಾಡ್ಕೋಬೇಕು. ಇದೆಲ್ಲ ಮಾಡಿಕೊಂಡು ಚೆನ್ನಾಗಿ ಸೊಪ್ಪಿನ ಪಲ್ಯ, ಹಣ್ಣು ಇಂಥವು ಜಾಸ್ತಿ ತಿನ್ನಬೇಕು. ಕೆಂಪು ಮಾಂಸ ಕಡಿಮೆ ತಿನ್ನಬೇಕು. ಸ್ಮೋಕಿಂಗ್ ಬಿಡಬೇಕು. ಸ್ಮೋಕಿಂಗ್ ಈಸ್ ಒನ್ ಆಫ್ ದ ಮೇನ್ ಕಾಸಸ್ ಫಾರ್ ಮೆನಿ ಕ್ಯಾನ್ಸರ್ಸ್. ಸೊ ಸ್ಮೋಕಿಂಗ್ ಎಷ್ಟು ಮಾಡಲಾರ್ದದ್ದು ಚಲೋ. ಅದರಲ್ಲಿ ದೇರ್ ಇಸ್ ನೋ ಸೇಫ್ ಲಿಮಿಟ್. ಸ್ವಲ್ಪ ಮಾಡಿದರೆ ನಡೆಯುತ್ತೆ ಹಾಗೆಲ್ಲ ಏನಿಲ್ಲ. ಇಟ್ ಹ್ಯಾಸ್ ಟು ಬಿ ಸ್ಟಾಪ್ ಕಂಪ್ಲೀಟ್ಲಿ. ಈಗ ಒನ್ ಮೋರ್ ಥಿಂಗ್ ಅಂತಂದರೆ ಇದರಲ್ಲಿ ಬರೋದು ಸ್ಕ್ರೀನಿಂಗ್ ಅಂದರೆ ಕ್ಯಾನ್ಸರ್ ಸಿಮ್ಟಮ್ಸ್ ಬರೋ ಮುಂಚೆ ಅದನ್ನು ಕಂಡು ಹಿಡಿಯೋಕ್ಕೆ ಸಾಧ್ಯ ಇದೆ. ದೊಡ್ಡ ಕರಳಲ್ಲಿ ಕರ್ಕರೋಗ ಆಗೋ ಮುಂಚೆನೇ ಅದನ್ನು ರಿಕಗ್ನೈಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಯೂಶ್ವಲಿ ಗೈಡ್ಲೈನ್ಸ್ ಏನು ಹೇಳ್ತವೆ ಅಂದರೆ 50 ಇಯರ್ಸ್ ಆದ ನಂತರ ಆ್ಯನ್ಯುವಲ್ ಕೊಲೊನೋಸ್ಕೋಪಿ ಫಾರ್ ಹೈ ರಿಸ್ಕ್ ಇಂಡಿವಿಜುವಲ್ಸ್, ಇಲ್ಲ ಅಟ್ಲೀಸ್ಟ್ ಒಂದು ಕೊಲೊನೋಸ್ಕೋಪಿ ಮಾಡಿ ನೋಡ್ಕೋಬೇಕಾಗತ್ತೆ ಆಫ್ಟರ್ 50 ಇಯರ್ಸ್ ಫಾರ್ ಜನರಲ್ ಪಾಪ್ಯುಲೇಷನ್. ಅದರಲ್ಲಿ ಏನಾದರೂ ಗಂಟು ಇಲ್ಲ ಗುಳ್ಳೆ ಏನಾದರೂ ಕಂಡು ಬಂದರೆ ಅದನ್ನು ಅದರದ್ದು ಒಂದು ಬಯಾಪ್ಸಿ ಮಾಡಿ ನೋಡ್ತಾರೆ. ಅದರಲ್ಲಿ ಏನೂ ಇಲ್ಲ ಅಂತಂದರೆ ಫಾರ್ 10 ಇಯರ್ಸ್ ಇನ್ನೊಂದು ಕೊಲೊನೋಸ್ಕೋಪಿ ಬೇಕಾಗಲಿಕ್ಕಿಲ್ಲ. ಈಗ ಇನ್ನೊಂದು ಟೆಸ್ಟ್ ಅಂದರೆ ಫೀಕಲ್ ಆಕಲ್ಟ್ ಬ್ಲಡ್, ಅಂದರೆ ಮಲದಲ್ಲಿ ರಕ್ತ ಇದೆಯೋ ಹೇಗೆ ಅಂತ ನೋಡೋದು. ಸೊ ಅದರಲ್ಲಿ ಏನಿದೆ, ಅದು ರಕ್ತ ನಮಗೆ ನೋಡೋಕ್ಕೆ ಸಿಗಲಿಕ್ಕಿಲ್ಲ, ಬಟ್ ಮೈಕ್ರೋಸ್ಕೋಪಲ್ಲಿ ಹಾಕಿದಾಗ ರಕ್ತದ ಅಂಶಗಳು ಕಾಣಬಹುದು. ಸೊ ಅದಕ್ಕೆ ಫೀಕಲ್ ಆಕಲ್ಟ್ ಬ್ಲಡ್ ಟೆಸ್ಟ್ ಅಂತ ಹೇಳ್ತೀವಿ. ಅದನ್ನು ಮಾಡಿದ್ರಲ್ಲಿ ಅದರಲ್ಲಿ ಪಾಸಿಟಿವ್ ಬಂತು ಅಂತಂದರೆ ಮತ್ತೆ ಕೊಲೊನೋಸ್ಕೋಪಿ ಮಾಡೋದು ಸ್ಕ್ರೀನಿಂಗ್ ಟೂಲ್. ಸೊ ಸ್ಕ್ರೀನಿಂಗ್ ಮಾಡಿದ್ದಾಗ ಅದು ಕ್ಯಾನ್ಸರ್ ಡೆವಲಪ್ ಆಗೋ ಮುಂಚೆನೇ ಅದನ್ನು ಕಂಡುಕೊಂಡು ಅಪ್ರಾಪ್ರಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಿ ಮುಂದೆ ಕ್ಯಾನ್ಸರ್ ಬರಲಾರ್ದಾಗೆ ಇದು ಮಾಡ್ಕೋಬೋದು. ಸೊ ಇವತ್ತಿನ ಇದಕ್ಕೆ ನನ್ನ ಮೆಸೇಜಸ್ ಅಂತಂದರೆ, ದೊಡ್ಡ ಕರಳಿನ ಕ್ಯಾನ್ಸರ್, ಗುದನಾಳದ ಕ್ಯಾನ್ಸರ್, ಇದರ ಬಗ್ಗೆ ಮಾಹಿತಿ ಬೇಕು, ಎಚ್ಚರಿಕೆ ಬೇಕು. ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ತಪ್ಪು ಕಲ್ಪನೆಗಳಿವೆ. ಏನು ತಪ್ಪು ಕಲ್ಪಿಸಿ ಅವ್ರಿಗೆ ಮಾಹಿತಿ ಕೇಳ್ಕೊಳ್ಳಿ. ಅದರ ಬಗ್ಗೆ ಜ್ಞಾನ ಇದ್ದರೆ ಭಯ ಕಡಿಮೆ ಆಗ್ತದೆ. ಒಂದು. ಎರಡನೇದು, ಆ್ಯಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿರಿ. ಚೆನ್ನಾಗಿ ಹಣ್ಣು, ಸೊಪ್ಪಿನ ಪಲ್ಯ ಜಾಸ್ತಿ ತಿನ್ನಬೇಕು. ಸ್ಮೋಕಿಂಗ್ ಬಿಡಬೇಕು. ಕೆಂಪು ಮಾಂಸ ಇದೆಲ್ಲ ತಿನ್ನೋದೊಂದು ಸ್ವಲ್ಪ ಕಡಿಮೆ ಮಾಡಬೇಕು. ಭಾರತದಲ್ಲಿ ಇದರದ್ದು ಇನ್ಸಿಡೆನ್ಸ್ ಅಂದರೆ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ತಪ್ಪಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಕಾರಣಗಳನ್ನು ತಿಳ್ಕೊಂಡು ಅದನ್ನು ಆದಷ್ಟು ಕಡಿಮೆ ಮಾಡೋ ರಿಸ್ಕು ನಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು.